ಉಳ್ಳಾಲ ಸೋಮೇಶ್ವರ ಉಚ್ಚಿಲದ ಮಸೀದಿ ಕೈತಲ್ದ ಜಾಗದ ಬಗೆಟ್ ಕೋರ್ಟುಡು ಕೇಸು ಉಂಡು. ಆಂಡಲ ಈ ಜಾಗದ ಬಗೆಟ್ ವಿವಾದಾತ್ಮಕ ಹೇಳಿಕೆ ಕೊರ್ದು ಮಾರ್ಚ್ 25 ತಾರೀಕದ ಉಲಾಯ್ಡ್ ಜಾಗದ ವಿವಾದನ ಇತ್ಯರ್ಥ ಮಲ್ತುಜಿಂಡ ಆ ಜಾಗೆಡ್ 20 ತಾರೀಕಿಗೆ ಭಗವಧ್ವಜ ರಾಪಾವ ಪಂಡದ ಹಿಂದೂ ಮಹಾಸಭಾತ ಪ್ರಮೋದ್ ಉಚ್ಚಿಲ್ ಕೊರ್ತಿನ ಹೇಳಿಕೆದ ವಿರುದ್ಧ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ವತಿರ್ದು ಉಳ್ಳಾಲ ಪೊಲೀಸ್ ಸ್ಟೇಷನ್ ಮನವಿ ಸಲ್ಲಿಸಾದರು. ಉಚ್ಚಿಲದ ಈ ಜಾಗ ಮಸೀದಿದ ವ್ಯಾಪ್ತಿಗೆ ಸೇರ್ದುಂಡು. ಆಂಡಲ ಇದತ ವಿರುದ್ಧ ಕೆಲವೇರು ಕೇಸ್ ಪಾಡ್ನಿರ್ದಾತ್ರ ವಿವಾದ ಕೋರ್ಟುಡು ಉಂಡು ಅಂಚಾದ ಇದತ ಬಗೆಟ್ ಪಾತಿರ್ನವು ನ್ಯಾಯಾಂಗ ನಿಂದನೆ ಆಪುಡು. ಅವತ್ತಂದೆ ಇತ್ತೆ ಚುನಾವಣೆದ ಪೊರ್ತುಡು ಇಂಚಿತ್ತಿ ಹೇಳಿಕೆ ಕೊರ್ದು ಸಮಾಜದ ಶಾಂತಿಗೂ ತೊಂದರೆ ಆಪ್ನದ ವಿರುದ್ಧ ಸೂಕ್ತ ಕ್ರಮ ದೆತನುಡು ಪಣದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಆಲ್ವಿನ್ ಡಿಸೋಜಾ ಉಳ್ಳಾಲ ಠಾಣಾಧಿಕಾರಿಗಳಿಗೆ ಮನವಿ ಒಪ್ಪಿಯಾರು. ಹಿಂದೂ ಮಹಾಸಭೆಯ ಅಧ್ಯಕ್ಷರು ಹೇಳಿ ಪ್ರಮೋದ್ ಉಚ್ಚಿಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಕಂಡೆಮ್ಟ್ ಆಫ್ ಕೋರ್ಟ್, ಕೋರ್ಟಿನ ಆದೇಶ ಉಂಟು, ಟೆಟಸ್ಕೋ ಮಾಡಲಿಕ್ಕೆ ಕೋರ್ಟಿನ ಆದೇಶ ಉಂಟು. 1987 ವ್ಯಾಜ್ಯ ನಡೀತಾ ಉಂಟು, ತೀರ್ಪು ಬರಲಿಲ್ಲ ಅಷ್ಟೇ. ಏಕಾಏಕಿ ಇವರು ಜಿಲ್ಲಾಡಳಿತಕ್ಕೇ ಸವಲಿಸಿದ್ದಾರೆ. ಯಾರು ನಮ್ಮ ಪ್ರಮೋದ್ ಉಚ್ಚಿಲ್ರವರು, ನೀವು 25 ತಾರೀಕಿನವರೆಗೆ ತೀರ್ಮಾನ ಮಾಡಲಿಲ್ಲದೆ 26 ತಾರೀಕಿಗೆ ನಾವು ಭಗವಧ್ವಜವನ್ನು ಹಾರಿಸ್ತೇವೆ, ಮಸೀದಿಯನ್ನು ಇಂಟಿಫೇರ್ ಮಾಡ್ತೀವಿ ಅಂತ ಹೇಳಿ ಇದು ಕಂಡೆಮ್ ಕೋರ್ಟ್. ಆಕ್ಚುಲಿ ನಮ್ಮ ಜಿಲ್ಲಾಡಳಿತ ಅವರ ಮೇಲೆ ಝೊಮ್ಯಾಟೊ ಕೇಸನ್ನು ದಾಖಲು ಮಾಡಬೇಕಿತ್ತು. ನಾವು 2 ದಿವಸ ಕಾತದ್ದು, ಅದರ ವಿಷಯದಲ್ಲಿ ನಾವು ಕಾತದ್ದು ಮಾಡಲಿಲ್ಲ. ಆದುದರಿಂದ ಇದು ಇಲೆಕ್ಷನ್ ಬರುವ ಟೈಮ್ ಅಲ್ಲಿ ಇನ್ನು ಖಂಡಿತವಾಗಿ ಅಹಿತಕರ ಘಟನೆ ಮಾಡಬೇಕೆಂದು ಹೇಳಿ ಇವತ್ತೊಂದು ಹುನ್ನಾರ. ಇಷ್ಟು ವರ್ಷದಿಂದ ಮಾಡದವರು 40 ವರ್ಷದಿಂದ ಈಗ ಏಕಾಏಕಿ ಇಂಡಿಪೆಂಡೆನ್ಸ್ ಆಗುವುದು ತಪ್ಪು. ಆದುದರಿಂದ ಈ ಉಳ್ಳಾಲ ವಿಧಾನಸಭಾ ಕ್ಷೇತ್ರ, ಮಂಗಳೂರು ವಿಧಾನಸಭಾ ಕ್ಷೇತ್ರ ಮೊದಲು ಕೋಮು ಸೂಕ್ಷ್ಮ ಪ್ರದೇಶವಾಗಿತ್ತು. ಈ ಕೆಲವು ವರ್ಷಗಳಿಂದ UTI MLA ಆದ ನಂತರ ಶಾಂತಿ ಸೌಹಾರ್ದತೆ ಉಂಟು. ಈಗ ಈ ಚುನಾವಣೆಯಲ್ಲಿ ಬರುವಾಗ ಇದೊಂದು ಕಾರಣ ಇಟ್ಕೊಂಡು ಇಲ್ಲಿ ಕೋಮು ಆಗಲೇಬಾರದು, ಮಸೀದಿಗೆ ಪ್ರೊಟೆಕ್ಷನ್ ಕೊಡಬೇಕು, ಹಾಗೇನೆ ಅವರ ಮೇಲೆ ಕೇಸನ್ನು ದಾಖಲೆ ಮಾಡಿ ಕೋರ್ಟಲ್ಲಿ ನಾವು ಈಗ ಬೇರೆ ನಿಯೋಗ ಬರ್ತದೆ. ನಮ್ಮದು ಕಂಡಮ್ ಕೋರ್ಟ್ಗೆ ಅವರು ಸಿವಿಲ್ ವ್ಯಾಜ್ಯದಲ್ಲಿ ಕಂಡಮ್ ಕೋರ್ಟ್ ಅವರನ್ನು IPC ಸೆಕ್ಷನ್ ಪ್ರಕಾರ ಏನಾದ್ರು ಮಾಡಬೇಕು, ಅದನ್ನು ಅವ್ರು ಮಾಡ್ತಾರೆ. ಈ ಬಗೆಟ್ ತಾನು ಸೂಕ್ತ ಕಾನೂನು ಕ್ರಮದೆತ್ತುನೆ ಪಂಡದು ಇನ್ಸ್ಪೆಕ್ಟರ್ ಸಂದೀಪ್ GS ತೆರಿಪಾಯರು. ಉಳ್ಳಾಲಡು ಈತಿನೆಟ ಒವ್ವೇ ರೀತಿಡು ಶಾಂತಿ ಸಾಮರಸ್ಯಗೂ ತೊಂದರೆ ಆತಿಜಿ. ಇಂದು ಇತ್ತೆ ಚುನಾವಣೆದ ಪೊರ್ತುಡು ಜನಕ್ಲಿನ ತಾಂಟಾದ ಪಾಡರ ಮಲ್ಪನ ಪ್ರಯತ್ನ ಇನ್ನತ ಪಿರೌಡು ಬಿಜೆಪಿ ದಕ್ಲಿನ ಹುನ್ನಾರ ಉಂಡು ಪಣದು ಆಲ್ವಿನ್ ಡಿಸೋಜೆ ತೆರಿಪಾಯರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸದೋಷ್ ಉಳ್ಳಾಳ ನೇತೃತ್ವದಲ್ಲಿ ಅಲ್ಪಸಂಖ್ಯಾತ ಘಟಕದ ವತಿಯಿಂದ ಇತ್ತೀಚೆಗೆ ಪ್ರಮೋದ್ ಉಚ್ಚಿಲ್ರವರು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದರು. ಉಚ್ಚಿಲ ಮಸೀದಿಯ ಸ್ಥಳದಲ್ಲಿ ಭಗವಧ್ವಜವನ್ನು 26 ತಾರೀಕಿಗೆ ಹಾರಿಸ್ತೇವೆ, 25ರವರೆಗೆ ಒಳಗೆ ಕೋರ್ಟ್ ಅವರಿಗೆ ಆದೇಶ ಕೊಡದಿದ್ದಲ್ಲಿ ನಾವು ಭಗವಧ್ವಜವನ್ನು ಹಾರಿಸ್ತೇನೆ ಅಂತ ಹೇಳಿ ನಮ್ಮ ಪ್ರಮೋದ್ ಉಚ್ಚಿಲ್ರವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಅದರ ವಿಷಯದಲ್ಲಿ ನಾವು ಇವತ್ತು ನಮ್ಮ ಉಳ್ಳಾಳ ಇನ್ಸ್ಪೆಕ್ಟರ್ ಅವರಾದ ಸಂದೀಪ್ ರವರನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಮನವಿಯನ್ನು ಸಲ್ಲಿಸಿರುತ್ತೇವೆ. 300 ವರ್ಷಗಳ ಇತಿಹಾಸ ಉಚ್ಚಿಲ ಮಸೀದಿಗೂ ಹಾಗೂ ದರ್ಗಾಕ್ಕಿದೆ. ಈ 300 ವರ್ಷದಿಂದ ಯಾವುದೇ ಒಂದೇ ಒಂದು ಅಹಿತಕರ ಘಟನೆಗಳು ನಡೆಯಲಿಲ್ಲ. ಆದರೆ ಕೆಲವು ವರ್ಷಗಳ ಹಿಂದೆ ಕೆಲವರು ಸಾಮಾಜಿಕ ಹಿತಾಸಕ್ತಿಯಿಂದ ಅವರು ಒಂದು ಕೋರ್ಟಿಗೆ ವ್ಯಾಜ್ಯವನ್ನು ಹಾಕಿದ್ರು. ಕೋರ್ಟಿನ ವ್ಯಾಜ್ಯ ಕೋರ್ಟಲ್ಲಿದ್ದು ಅದಕ್ಕೆ ಮಸೀದಿಗೆ ಟೆಟಸ್ಕೋ ತಡೆಜ್ಞೆಯು ಸಿಕ್ಕಿರುತ್ತದೆ. ಇದನ್ನು ಉಲ್ಲಂಘನೆ ಮಾಡಿ ಪ್ರಮೋದ್ರವರು ಈಗ 26 ತಾರೀಕಿನ ಗಡುವನ್ನು ನಮ್ಮ ಜಿಲ್ಲಾಡಳಿತಕ್ಕೆ ಕೊಟ್ಟಿದೆ. 25 ತಾರೀಕಿನವರೆಗೆ ಈ ಕೇಸನ್ನು ಇತ್ಯರ್ಥ ಮಾಡದಿದ್ದಲ್ಲಿ 26 ತಾರೀಕಿಗೆ ಮಸೀದಿಯ ಆವರಣದೊಳಗೆ ಇಂಟರ್ಫರೆನ್ಸ್ ಮಾಡಿ ಭಗವಧ್ವಜವನ್ನು ಹಾರಿಸ್ತೇವೆ. ಇದು ಕಂಡೆಮ್ಟ್ ಆಫ್ ಕೋರ್ಟ್. ಕೋರ್ಟಲ್ಲಿ ಒಂದು ವ್ಯಾಜ್ಯ ಇರುವಾಗ, ಸ್ಟೇ ಇರುವಾಗ ಇವರು ಏಕಾಏಕಿ ಬಂದು ನಮ್ಮ ಜಿಲ್ಲಾಡಳಿತಕ್ಕೆ ಸವಾಲು ಹಾಕುವುದು ಎಷ್ಟು ಸರಿ? ನಮ್ಮ ಜಿಲ್ಲಾಡಳಿತವು ಇಷ್ಟರವರೆಗೆ ಅವರು ಕೇಸನ್ನು ದಾಖಲಿಸಬೇಕಿತ್ತು. ನಾವು 2-3 ದಿವಸ ಕಾತೆವು, ಆದರೆ ಯಾವುದೇ ಕೇಸನ್ನು ದಾಖಲಿಸಲಿಲ್ಲ. ಆದುದರಿಂದ ಇವತ್ತು ನಾವು ಇನ್ಸ್ಪೆಕ್ಟರ್ ಅವರಿಗೆ ಅರ್ಜಿಯನ್ನು ಕೊಟ್ಟು ಮುಂದಿನ ತನಿಖೆಯನ್ನು ಮಾಡಿ ಪ್ರಮೋದ್ನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು, ಅವರನ್ನು ತಕ್ಷಣ ಬಂಧಿಸಬೇಕು ಮತ್ತು ಮಸೀದಿಗೆ ಪ್ರೊಟೆಕ್ಷನ್ ಕೊಡಬೇಕು. ಯಾವುದೇ ಅಹಿತಕರ ಘಟನೆಗಳಿಗೆ ನೋಡಬೇಕು. ಒಂದು ಮಸೀದಿಗಲ್ಲ, ಇದು ಒಂದು ಕಡೆ ಗಲಾಟೆ ಆದರೆ ಎಲ್ಲ ಮಸೀದಿಗೆ ಇದು ಉಪದ್ರ ಆಗ್ತದೆ. ಎಲ್ಲ ಕಡೆ ಈ ಚುನಾವಣೆ ಬರುವ ಹೊಸ್ತಿಲಲ್ಲಿ
ಈ ಒಂದು ಕಡೆ ಗಲಾಟೆ ಆದರೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಗಲಾಟೆ ಮಾಡ್ತಾರೆ. ಇದು BJP ಅವರ ಹುನ್ನಾರ. ಯಾಕೆಂತ ಹೇಳಿದರೆ ಚುನಾವಣೆಯಲ್ಲಿ ಅವರಲ್ಲಿ ಯಾವುದೇ ಒಂದು ಅವರಲ್ಲಿ ಬೇಸ್ ಇಲ್ಲ, ಮಾತಾಡಲಿಕ್ಕೆ ವಿಷಯ ಇಲ್ಲ. ಈ 40% ಸರ್ಕಾರ, ಈ ಸರ್ಕಾರದಲ್ಲಿ ಇಷ್ಟು ನ್ಯೂನತೆಗಳುಂಟು. ಈ ನ್ಯೂನತೆಗಳನ್ನು ಮರೆಮಾಚಲು, ಇವರ ವಿರೋಧಿ ಅಲೆಯನ್ನು ಮರೆಮಾಚಲು ಇವರು ಇದೊಂದು ಹುನ್ನಾರ ಮಾಡ್ತಾ ಇದ್ದಾರೆ. ಆದುದರಿಂದ ಪ್ರಜ್ಞಾವಂತ ಹಿಂದೂಗಳು ಇದನ್ನು ತಿರಸ್ಕರಿಸಿ ಇದರ ಬಗ್ಗೆಯಲ್ಲಿ ಕೂಲಂಕುಷವಾಗಿ ನೋಡಿ ಇದರ ಬಗ್ಗೆಯಲ್ಲಿ ಮುಂದಿನ ಚುನಾವಣೆಯವರಿಗೆ ಇಂಥವರಿಗೆ ತಕ್ಕ ಉತ್ತರವನ್ನು ಕೊಡಬೇಕು. ನಮ್ಮ UT ಖಾದರ್ ಅವರ ಹಲವಾರು ಯೋಜನೆಗಳು ಇವರಿಗೆ ಅವರ ಮುಂದೆ, ಈ ಯೋಜನೆಗಳ ಮುಂದೆ ಇವರಿಗೆ UT ಖಾದರ್ ಅನ್ನು ಸೋಲಿಸಲಿಕ್ಕೆ ಅಸಾಧ್ಯ. ಆದುದರಿಂದ ಇಂಥ ಕೋಮು ಬೀಜವನ್ನು ಬಿತ್ತಿ ನಮ್ಮ ಇಡೀ ವಿಧಾನ ಕ್ಷೇತ್ರದಲ್ಲಿ ಅಹಿತಕರ ಘಟನೆಗಳನ್ನು ಮಾಡಿ ಓಟನ್ನು ವಿಭಜನೆ ಮಾಡಬೇಕೆಂತೇಳಿ ಒಂದು ಕಡೆ BJP ಅವರು, ಇನ್ನೊಂದು ಕಡೆ SDP ಅವರು ಪಣ ತೊಟ್ಟಿರುತ್ತಾರೆ. ಇದಕ್ಕೆ ನಿಜವಾದ ನೈಜ ಹಿಂದೂಗಳು ಇದಕ್ಕೆ ಕಿವಿ ಕೊಡದೆ ಮುಂದಿನ ಚುನಾವಣೆಯಲ್ಲಿ ಇಂಥವರಿಗೆ ತಕ್ಕ ಉತ್ತರವನ್ನು ಕೊಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಚಂದ್ರಿಕಾ ರೈ, ರಾಜ್ಯ ಮಹಿಳಾ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಸುರೇಖಾ ಚಂದ್ರಹಾಸ್, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸದಸ್ಯರು ಶ್ರೀಮತಿ ದೇವಕಿ ಆರ್ ಉಳ್ಳಾಲ್, ಉಳ್ಳಾಲ ಬ್ಲಾಕ್ ಸಮಿತಿ ಮಹಿಳಾ ವಿಭಾಗದ ಕಾರ್ಯದರ್ಶಿ ಶ್ರೀಮತಿ ಪ್ರಭಾವತಿ ಆರ್ ಶೆಟ್ಟಿ, ಕೆಪಿಸಿಸಿ ಯೂತ್ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ನಾಸಿರ್ ಸಾಮಾನಿಗೆ, ಮಾಜಿ ಕೌನ್ಸಿಲರ್ ಪುಷ್ಟಿ ಮೊಹಮ್ಮದ್, ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರು ಹೈದರ್ ಅಲಿ ಬೋಳಾರ್, ಉಳ್ಳಾಲ ಬ್ಲಾಕ್ ಅಲ್ಪಸಂಖ್ಯಾತ ವಿಭಾಗದ ಕಾರ್ಯದರ್ಶಿ ಇಬ್ರಾಹಿಂ ಕೇಸಿರೋಡ್, ಕಾಂಗ್ರೆಸ್ ಪ್ರಮುಖರು ಸಫಿಯಾ ಪಾನೀರ್, ತಾಹಿರಾ ಪಾನೀರ್, ಇಬ್ರಾಹಿಂ ಖಲೀಲ್ ಪಾನೀರ್, ಮ್ಯಾಥ್ಯೂ ಡಿಸೋಜಾ ಪಾನೀರ್, ಮನ್ಸೂರ್ ಉಳ್ಳಾಲ್, ರಾಜೇಂದ್ರ ಬಂಡಸಾಲೆ ಇಂಚಿತಿ ಪ್ರಮುಖರು ಈ ಪೊರ್ತೋಟುಗೆತ್ತರು.